ಉಡುಪಿ ಜಿಲ್ಲೆಯ ಕೋಟದಲ್ಲಿ ಆದಿವಾಸಿ ಕೊರಗ ಸಮುದಾಯದ ಜನರ ಮೆಹಂದಿ ಕಾರ್ಯಕ್ರಮದಲ್ಲಿ ಪೊಲೀಸರು ನಡೆಸಿದಂತಹ ಮಾರಣಾಂತಿಕ ದೌರ್ಜನ್ಯ ಏನಿದೆ ಇದನ್ನು ಖಂಡಿಸಿ ಮಂಗಳೂರಿನಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ನಗರದ ಕ್ಲಾಕ್ ಟವರ್ ಬಳಿ ದಲಿತ ಹಕ್ಕುಗಳ ಸಮಿತಿ, ಆದಿವಾಸಿ ಹಕ್ಕುಗಳ ಸಮಿತಿಗಳ ಸಹಯೋಗದೊಂದಿಗೆ ಡಿವೈಎಫ್ಐ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಪ್ರತಿಭಟನಾ ಸಭೆಯಲ್ಲಿ ಸಿಪಿಎಂ ಮುಖಂಡರಾದ ಸುನಿಲ್ ಕುಮಾರ್ ಬಜಾಲ್, ಆದಿವಾಸಿ ಸಮಿತಿಯ ರಾಜ್ಯ ಸಹ ಸಂಚಾಲಕ ಕೃಷ್ಣಪ್ಪ ಕೊಂಚಾಡಿ ಅವರು ಮಾತನಾಡಿದರು. ತಪ್ಪಿತಸ್ಥ ಪೊಲೀಸರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ವಿನಾಕಾರಣ ಕೊರಗ ಸಮುದಾಯದ ಯುವಕರ ಮೇಲೆ ಹಾಕಿದಂತಹ ಕೇಸುಗಳನ್ನು ವಾಪಸ್ ಪಡೆದು ಬಿಡುಗಡೆ ಮಾಡಬೇಕು. ಇಲ್ಲವಾದಲ್ಲಿ ಹೋರಾಟ ಇನ್ನೂ ಕೂಡ ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಿ, ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಿ, ಇಲ್ಲವೆಂದೇ ಉತ್ತರವಾದರೆ ಇಲ್ಲದು ನಮ್ಮಯ ಹೋರಾಟ, DHS ಹೋರಾಟ, DYFI ಹೋರಾಟ, ಇನ್ಕಿಲಾಬ್ ಜಿಂದಾಬಾದ್, DYFI ಜಿಂದಾಬಾದ್, DHS ಜಿಂದಾಬಾದ್. ಇಲ್ಲಿನ ಪೊಲೀಸರು ಮಾಡಿರ್ತಕ್ಕಂಥ ಕೃತ್ಯ ಏನಿದೆ, ಆ ಮನೆಯ ಮೇಲೆ ದಾಳಿ ಮಾಡಿರುವಂತದ್ದು ಮಾತ್ರವಲ್ಲ, ಆ ಮನೆಯಲ್ಲಿರ್ತಕ್ಕಂತಹ ವೃದ್ಧರು, ಮಹಿಳೆಯರು, ಸಣ್ಣ ಸಣ್ಣ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಮಾತ್ರವಲ್ಲ, ಮದುಮಗನ ಮೇಲೆ ಹಲ್ಲೆಯನ್ನು ನಡೆಸಿರ್ತಕ್ಕಂಥದ್ದು, ಅವರ ಮೈಕೈಗೆ ಗಾಯ ಆಗುವ ರೀತಿಯಲ್ಲಿ ಹೊಡೆದಿರ್ತಕ್ಕಂಥದ್ದು. ಮಾತ್ರವಲ್ಲ, ಮದುಮಗನನ್ನ ಸ್ಟೇಷನ್ಗೆ ಕೊಂಡೋಗಿ ವಿವಸ್ತ್ರಗೊಳಿಸಿ ಅವರ ಮೇಲೆ ದಾಳಿಗಳನ್ನ ಮಾಡಿರ್ತಕ್ಕಂಥದ್ದು ನಡೆದಿದೆ. ಒಂದು ಡಿಜೆ ಹಾಕಿದ್ದಕ್ಕೆ, ದೂರು ಬಂದದಕ್ಕೆ ಇಷ್ಟೆಲ್ಲ ಕೃತ್ಯಗಳನ್ನ ಮಾಡಿರುವ ಸಂದರ್ಭದಲ್ಲಿ ನಾವು ಹೇಳ್ತಿದ್ದೇವೆ, ಈ ಪೊಲೀಸ್ ದೌರ್ಜನ್ಯ ಖಂಡನೆ ಮಾಡೋದು ಮಾತ್ರ ಅಲ್ಲ, ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದು ಮಾತ್ರ ಅಲ್ಲ, ಇವತ್ತು ನಾಟಕೀಯ ಕೆಲಸ ನಡೆದಿದೆ. ಏನು ಅಲ್ಲಿ ಅಮಾನತು ಮಾಡಿದ್ದಾರೆ, ಕೆಲವರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ, ವರ್ಗಾವಣೆ ಮಾಡಿದ್ದಾರೆ, ಅಲ್ಲಿಗೆ ಮುಗಿಯಿತು. ಅಷ್ಟಲ್ಲ, ಯಾರು ಈ ದೌರ್ಜನ್ಯ ಎಸಗಿದ್ದಾರೆ ಅವರ ಮೇಲೆ ಅಟ್ರಾಸಿಟಿ ಕೇಸನ್ನ ದಾಖಲಿಸಬೇಕು, ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು. ಆದ್ರೆ ಇವತ್ತು ಅದನ್ನ ಮಾಡಲಿಲ್ಲ. ಅವರೇನ್ ಮಾಡಿದ್ರು, ಅವರಿವತ್ತು ಅಲ್ಲಿನ ಉಡುಪಿಯ ಶಾಸಕ ರಘುಪತಿ ಭಟ್ಟಿನ ಮೂಲಕ ರಾಜ ಪಂಚಾಯತಿಗೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಮಾತ್ರ ಅಲ್ಲ, ಒಬ್ಬ ಸಚಿವರ ಅವರ ಊರಿನ ಅವರ ಕಾಲಬುಡದಲ್ಲಿ ಈ ಘಟನೆ ನಡೆದಿದೆ. ಕೋಟ ಶ್ರೀನಿವಾಸ್ ಪೂಜಾರಿ ಹೇಳ್ತಾ ಇದ್ದಾರೆ, ಅವರ ಬಗ್ಗೆ ನಮ್ಗೆ ಗೊತ್ತಿದೆ, ಭಾರಿ ಒಳ್ಳೆಯ ವ್ಯಕ್ತಿಗಳು, ಹಾಗೆ ಹೀಗೆ ಅಂತ ಆಡಿ ಹೊಗಳ್ತಾ ಇದ್ದಾರೆ. ಆದ್ರೆ ನೀವು ಈ ಪೊಲೀಸರ ಮೇಲೆ ಏನು ಆಕ್ಷನ್ ತಗೊಂಡಿದ್ದೀರಿ?